ಹಲವಾರು ವರ್ಷದ ಹಿಂದೆ ಜಿಲ್ಲಾಧಿಕಾರಿ ಅವರ ಆದೇಶದಂತೆ ರಸ್ತೆ ಬದಿಯಲ್ಲಿ ಅಪಾಯಕಾರಿ ಮರಗಳನ್ನು ತೆರವು ಮಾಡುವ ಕಾರ್ಯ ಇಂದಿಗೂ ಪಾಲನೆಯಾಗದೆ ಅನೇಕ ಅವಾಂತರಗಳು ಸಂಭವಿಸುತ್ತಲೇ ಇದೆ. ಬ್ರಹ್ಮಾವರ ಹಂದಾಡಿ ಬೇಳೂರು ಜೆಡ್ಡು ಕಾಲೋನಿಗೆ ಹೋಗುವಲ್ಲಿ ಖಾಸಗಿ ವ್ಯಕ್ತಿಯೊಬ್ಬರ ಜಾಗದಲ್ಲಿರುವ ಅಕೇಶಿಯ ಮರವೊಂದು ರಸ್ತೆಗೆ ವಾಲಿಕೊಂಡು ಬೀಳುವ ಸ್ಥಿತಿಯಲ್ಲಿದ್ದು ತೀರಾ ಅಪಾಯದ ಸ್ಥಿತಿಯಲ್ಲಿದೆ. ಸ್ಥಳೀಯವಾಗಿ ನೂರಾರು ಮನೆಗಳಲ್ಲಿ ವಾಸ ಮಾಡುವ ಜನರ ಸಂಚಾರ, ಶಾಲಾ ವಾಹನ, ಆಟೋ ರಿಕ್ಷಾ, ದ್ವಿಚಕ್ರ ವಾಹನ ಸಂಚಾರ, ವಿದ್ಯುತ್ ಸಂಪರ್ಕ ಹಾದು ಹೋಗಿದ್ದು ರಾಷ್ಟ್ರೀಯ ಹೆದ್ದಾರಿ 66 ಬ್ಯಾಂಕರ್ಸ್ ಕಾಲೋನಿ ಮೂಲಕ ಹಂದಾಡಿಯಿಂದ ಬಾರ್ಕೂರಿಗೆ ಅತಿ ಹತ್ತಿರದ ಸಂಪರ್ಕ ಕಲ್ಪಿಸುವ ಆ ರಸ್ತೆಯ ಬಳಿ ವಾಲಿಕೊಂಡು ಬೀಳುವ ಸ್ಥಿತಿಯಲ್ಲಿದೆ ಬೃಹತ್ ಅಕೇಶಿಯ ಮರ. ಸ್ಥಳೀಯರು ಮರವನ್ನು ಕಡಿಯುವಂತೆ ಮನವಿ ಮಾಡಿದರೂ ಸ್ಪಂದಿಸದ ಕಾರಣ ಇಲ್ಲಿನ ಸಾಮಾಜಿಕ ಕಾರ್ಯಕರ್ತೆಯೊಬ್ಬರು ಹಂದಾಡಿ ಗ್ರಾಮ ಪಂಚಾಯತ್ ಸೇರಿದಂತೆ ನಾನಾ ಇಲಾಖೆಗೆ ಲಿಖಿತ ಮನವಿಯನ್ನು ನೀಡಿ ಅಪಾಯಕಾರಿ ಮರವನ್ನು ತೆರವು ಮಾಡುವಂತೆ ಗಮನ ಸೆಳೆಯಲಾದರೂ ಯಾವುದೇ ಪ್ರತಿಕ್ರಿಯೆ ಕಂಡುಬಂದಿಲ್ಲದ ಕುರಿತು ಸಾರ್ವಜನಿಕರು ತೀರಾ ಆಕ್ರೋಶಿತರಾಗಿದ್ದು ಅಪಾಯ ಸಂಭವಿಸುವ ಮುನ್ನ ಮರದ ತೆರವು ಕಾರ್ಯ ಆಗಬೇಕಾಗಿದೆ ಎಂದು ಆಗ್ರಹಿಸಿದ್ದಾರೆ. ಒಂದು ನಮ್ಮ ಮನೆ ಬರುವ ದಾರಿಯಲ್ಲಿ ಒಂದು ದೊಡ್ಡ ಮರ ರೋಡಿಗೆ ವಾಲ್ಕೊಂಡಿತ್ತು. ಅದನ್ನ ನಾವು ಗ್ರಾಮ ಪಂಚಾಯತ್ ತಿಳಿಸಿದ್ದೇವೆ, ಅರಣ್ಯ ಇಲಾಖೆಯವರಿಗೆ ತಿಳಿಸಿದ್ದೇವೆ, ಮತ್ತೆ ಆ ಮನೆಯವರಿಗೆ ಕೂಡ ತಿಳಿಸಿದ್ದೇವೆ. ಯಾಕಂದ್ರೆ ಅವ್ರ ಮನೆಯವರು ಇಲ್ಲಿಲ್ಲ, ಅವರು ಇರೋದು MGM ಕಾಲೇಜ್ ಆಪೋಸಿಟ್ ಅಲ್ಲಿದ್ದಾರೆ, ಸುಶೀಲಾ ವೈಫ್ ಆಫ್ ಶ್ರೀನಿವಾಸ್ ಅಂತ. ಅವ್ರ ಮಗ ಎಲ್ಲ ಬಂದಾಗ, ಅವ್ರ ಮಗ ಜಡ್ಜ್ ಲಾಯರ್ ಎಲ್ಲ ಇದ್ದಾರೆ, ಅವ್ರು ಬಂದಾಗ ಅವ್ರ ಗಮನಕ್ಕೂ ತಂದಿದ್ದೇವೆ. ಅವರು ಕೂಡ ಯಾವುದು ಸ್ಪಂದನೆ ಮಾಡಲಿಲ್ಲ. ಬ್ರಹ್ಮಾವರ ಠಾಣೆಗೂ ಕೂಡ ತಿಳಿಸಿದ್ದೇವೆ, ಎಲ್ಲರಿಗೂ ತಿಳಿಸಿದ್ದೇವೆ. ಆದರೆ ಠಾಣಾಧಿಕಾರಿಗಳು ಎಮರ್ಜೆನ್ಸಿ ಬಂದು ಅವ್ರು ಇರುವಾಗ ಬಂದು ಅವರಿಗೆ ಮಾಹಿತಿ ಕೊಟ್ಟಿದ್ರು ಅದನ್ನು ತೆರವುಗೊಳಿಸಿ ಹೇಳಿ. ಅವರು ಉಡಾಪೆ ಮಾಡ್ತಾ ಇದ್ದಾರೆ, ಇನ್ನೂ ಸಹ ಉಡಾಪೆ ಮಾಡ್ತಾ ಇದ್ದಾರೆ. ಅಧಿಕಾರಿಗಳು ಸ್ಪಂದಿಸಿದ್ರು, ಅವ್ರು ಸ್ಪಂದಿಸೋದಿಲ್ಲ, ಅವ್ರು ಸ್ಪಂದಿಸಿದ್ರು, ಅಧಿಕಾರಿ ಸ್ಪಂದಿಸಿದ್ರು. ನಾನು ಇಷ್ಟು ಸಾಧಾರಣ ಒಂದು 6-7 ಬಾರಿ ಅರಣ್ಯ ಇಲಾಖೆಯವರಿಗೂ ಗಮನಕ್ಕೆ ತಂದಿದ್ದೆ. ಅಲ್ಲಿ ಹೋಗಿ ಖುದ್ದು ಹೋಗಿ ಉಡುಪಿಯಲ್ಲಿ ಸಹ ತಿಳಿಸಿದ್ದೆ. ಇದುವರೆಗೆ ಯಾವುದೇ, ಯಾಕಂದ್ರೆ ಅಲ್ಲಿ ವಿದ್ಯುತ್ ಕಂಬ ಇದೆ, ಮತ್ತೆ ಶಾಲೆ ಮಕ್ಕಳೆಲ್ಲ ಹೋಗ್ತಾರೆ. ಈಗಾಗಲೇ ಪಾಪ 4 ಗಾಡಿಯವರಿಗೆ 4 ಗಾಡಿಗೆ ಡ್ಯಾಮೇಜ್ ಆಗಿದೆ. ಇಲ್ಲಿ ಒಂದು ನೀರು ಸರಬರಾಜು ಮಾಡೋರದ್ದು ಗಾಡಿ ಕೂಡ ಡ್ಯಾಮೇಜ್ ಆಗಿದೆ. ಮತ್ತೆ ನಮ್ಮ ಬ್ರದರ್ದೊಂದು ಗಾಡಿ ಇದೆ, ಅವರದ್ದು ಗಾಡಿಗೆ ಸಹ ಎಫೆಕ್ಟ್ ಆಗಿದೆ. ಮತ್ತೆ ಇನ್ನೊಂದು TT ಗಾಡಿದು ಗ್ಲಾಸ್ ಎಲ್ಲ ಒಡೆದು ಹೋಗಿದೆ. ಎಷ್ಟೇ ಹೇಳಿದ್ರು ಯಾವ ಇಲಾಖೆ ಆಗಿರ್ಬೋದು ಅಥವಾ ಅವ್ರ ಮನೆಯವರಾಗಿರ್ಬೋದು ಇದಕ್ಕೆ ಸ್ಪಂದನೆ ನೀಡ್ತಾ ಇಲ್ಲ. ದಯವಿಟ್ಟು ನಾನು ಪತ್ರಿಕಾ ಮಿತ್ರರಲ್ಲಿ ಬೇಡ್ಕೊಳ್ಳೋದೇನೆಂದ್ರೆ, ಇದೊಂದು ಆದಷ್ಟು ಬೇಗ ತೆರವುಗೊಳಿಸಲಿಕ್ಕೆ ನಿಮ್ಮ ಸಹಕಾರವೂ ಬೇಕು, ಮತ್ತೆ ಅವ್ರ ಮನೆಯವರದ್ದು ಒಪ್ಪಿಗೆ ಬೇಕು. ಅದಕ್ಕೆ ನೀವು ಸಹಕಾರ ಮಾಡ್ಬೇಕಂತ ಕೇಳ್ತೀನಿ. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಬ್ರಹ್ಮಾವರ. ನನ್ನ ಆಯ್ಕೆ ಆಶೀರ್ವಾದ. 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 ಜನಸಾಮಾನ್ಯರ ನಂಬಿಕೆಯ ಪ್ರತಿಬಿಂಬ. ಉಳಿತಾಯ ಯೋಜನೆಯೊಂದಿಗೆ ಅದೃಷ್ಟದ ಭರವಸೆ. ಹಿಂದೆ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ.